ಪುತ್ತೂರಿನಲ್ಲಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಕೆಪಿಸಿಸಿ ಸಂಯೋಜಕ ಕಾವು ಹೇಮನಾಥ ಶೆಟ್ಟಿ ಮಾತನಾಡಿ, ಪುತ್ತೂರು ಮೆಡಿಕಲ್ ಕಾಲೇಜು ನಿರ್ಮಾಣದ ಸೇಡಿಯಾಪು ಜಾಗದಲ್ಲೇ 300 ಹಾಸಿಗೆಗಳ ನೂತನ ಆಸ್ಪತ್ರೆ ನಿರ್ಮಾಣವಾಗಲಿದೆ. ಇದರಲ್ಲಿ ಯಾವುದೇ ರೀತಿಯ ಗೊಂದಲಗಳಿಲ್ಲ. ಬಿಜೆಪಿಗರು ಅನಗತ್ಯವಾಗಿ ಈ ವಿಚಾರದಲ್ಲಿ ಕಿರಿಕಿರಿ ಉಂಟು ಮಾಡುತ್ತಿದ್ದಾರೆ. ಹೀಗಿರುವಾಗ ಸರ್ಕಾರಿ ಆಸ್ಪತ್ರೆಯ ಜಾಗದಲ್ಲಿ 300 ಹಾಸಿಗೆಗಳ ಆಸ್ಪತ್ರೆಯನ್ನ ನಿರ್ಮಿಸಲು ಸಾಧ್ಯವಿಲ್ಲ ಎಂದು ಹಿಂದೆ ಬಿಜೆಪಿ ಶಾಸಕರ ಅವಧಿಯಲ್ಲೇ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತಿಳಿಸಿದೆ. ಇದೆಲ್ಲ ಗೊತ್ತಿದ್ದು ಬಿಜೆಪಿಗರು ಅನಗತ್ಯ ಗೊಂದಲವನ್ನ ಸೃಷ್ಟಿಸಲು ಯತ್ನಿಸುತ್ತಿದ್ದಾರೆ ಎಂದು ಹೇಳಿದರು. ಸೇಡಿಯಾಪುವಿನಲ್ಲಿ 300 ಹಾಸಿಗೆಗಳ ನೂತನ ಆಸ್ಪತ್ರೆ ಮತ್ತು ಮೆಡಿಕಲ್ ಕಾಲೇಜು ನಿರ್ಮಾಣವಾಗಲಿದೆ. ಆಸ್ಪತ್ರೆ ಮತ್ತು ಕಾಲೇಜು ಜೊತೆಯಾಗಿದ್ದರೆ ಬಹಳ ಪ್ರಯೋಜನವಿದೆ. ಕೊಡಗು ಜಿಲ್ಲೆಯಲ್ಲಿ ಮೆಡಿಕಲ್ ಕಾಲೇಜು ಮತ್ತು ಸರ್ಕಾರಿ ಆಸ್ಪತ್ರೆ ಬೇರೆ ಬೇರೆ ಪ್ರದೇಶದಲ್ಲಿರುವ ಕಾರಣ ಸಾಕಷ್ಟು ಸಮಸ್ಯೆಯಾಗುತ್ತಿದೆ ಎಂದರು. ಸೇಡಿಯಾಪು ಪ್ರದೇಶಕ್ಕೆ ಹೋಗಲು ಕಷ್ಟವೇನೂ ಇಲ್ಲ. ಉಡುಪಿ ಉಪ್ಪಿನಂಗಡಿ ಚತುಷ್ಪಥ ರಸ್ತೆ ಇದೆ. ಮೂಲಭೂತ ಸೌಕರ್ಯಗಳನ್ನು ಒದಗಿಸಲಾಗುತ್ತದೆ. ಬಿಜೆಪಿಯ 4-5 ಜನ ಮಾತ್ರ ಇದನ್ನು ವಿರೋಧಿಸಿದ್ದಾರೆ. ಅನೇಕ ಬಿಜೆಪಿ ಮುಖಂಡರು ನಮಗೆ ಕರೆ ಮಾಡಿ ಅವರ ಹೇಳಿಕೆಯನ್ನ ಖಂಡಿಸಿ ಸುದ್ದಿಗೋಷ್ಠಿಯನ್ನು ಮಾಡುವಂತೆ ಮನವಿ ಮಾಡಿದ್ದಾರೆ. ಪುತ್ತೂರಿಗೆ ಮೆಡಿಕಲ್ ಕಾಲೇಜು ಬರಲು ಸಾಧ್ಯವಿಲ್ಲ ಎಂದು ಬಿಜೆಪಿಗರು ಹೇಳುತ್ತಿದ್ದರು. ಅಸಾಧ್ಯವಾದುದನ್ನ ಶಾಸಕ ಅಶೋಕ್ ರೈ ಅವರು ಮಾಡಿದ್ದಾರೆ. ಈಗ ಏನು ಹೇಳಲು ಸಾಧ್ಯವಾಗದೆ ಅನಗತ್ಯ ಕಿರಿಕಿರಿ ಮಾಡಿದ್ದಾರೆ. ಈಗ ಸರ್ಕಾರಿ ಆಸ್ಪತ್ರೆ ಇರುವಲ್ಲೇ 300 ಬೆಡ್ ಆಸ್ಪತ್ರೆ ನಿರ್ಮಾಣವಾಗಲಿ ಎನ್ನುವ ಕೆಲ ಬಿಜೆಪಿ ಮುಖಂಡರಿಗೆ ಹಿಂದೆ ಬಿಜೆಪಿ ಶಾಸಕರ ಅವಧಿಯಲ್ಲಿ ಅಲ್ಲಿ 300 ಬೆಡ್ ಆಸ್ಪತ್ರೆ ನಿರ್ಮಾಣ ಸಾಧ್ಯವಿಲ್ಲ ಎಂದು ಆರೋಗ್ಯ ಇಲಾಖೆ ವರದಿ ನೀಡಿರುವುದು ಮರೆತು ಹೋಯಿತೆ. ಮೆಡಿಕಲ್ ಕಾಲೇಜು ಬಗ್ಗೆ ಮಾತನಾಡುವ ಬಿಜೆಪಿಗರು ಹಿಂದೆ ಬಿಜೆಪಿ ಶಾಸಕರೇ ಮೆಡಿಕಲ್ ಕಾಲೇಜಿಗೆ ಮೀಸಲಿಟ್ಟ ಜಾಗದಲ್ಲಿ ಮೀನು ಕಾರ್ಖಾನೆಯನ್ನ ಮಾಡಲು ಮುಂದಾಗಿದ್ದನ್ನ ಮರೆತು ಹೋದರೆ ಎಂದು ಪ್ರಶ್ನಿಸಿದರು. ಮಂಜೂರು ಆಗ್ತದೆ ಅಂತ ಹೇಳುವಂತ ಭರವಸೆಗಳು ಸಿಕ್ತು. ಕಳೆದ ಬಜೆಟ್ ಅಲ್ಲಿ ಉಲ್ಲೇಖ ಆಯಿತು. ಪುನಃ ಈ ಬಜೆಟ್ ಅಲ್ಲಿ ಮತ್ತೆ 300 ಬೆಡ್ ಆಸ್ಪತ್ರೆಗೆ ಅನುಮೋದನೆ ಸಿಕ್ಕಿರುವಂತದ್ದನ್ನು ನಾವೆಲ್ಲ ಇವತ್ತು ಪುತ್ತೂರಿನ ಜನ ಬಹಳ ಪ್ರೀತಿಯಿಂದ ಅಭಿನಂದಿಸುವಂಥದ್ದು, ಸ್ವಾಗತಿಸುವಂಥ ವಿಚಾರಗಳಾಗಬೇಕಾಗಿತ್ತು. ಆದರೆ ಈಗ ಮೊನ್ನೆ ಬಿ ಜೆ ಪಿಯ ಕೆಲವರು ಇದರ ಬಗ್ಗೆ ಆಕ್ಷೇಪಗಳನ್ನು ವ್ಯಕ್ತಪಡಿಸಿ ಸರ್ಕಾರಿ ಆಸ್ಪತ್ರೆ ಇಲ್ಲೇ ಆಗಬೇಕು ಅಂತ ಹೇಳುವಂಥ ಒತ್ತಾಯವನ್ನು ಮಾಡ್ತಾರೆ. ನನಗೆ ಅವರಿಗೆ ನಾಚಿಕೆ ಆಗೋದಿಲ್ಲ ಅಂತ ಹೇಳುವಂಥದ್ದನ್ನು ನಾನು ಆ ಪತ್ರಿಕಾಗೋಷ್ಠಿಯಲ್ಲಿ ಕೂತವರು ನೋಡುವಾಗ ಒಂದಲ್ಲ ಒಂದು ರೀತಿಯಲ್ಲಿ ಒಂದು ಕಡೆ ಒಬ್ಬರು ದೇವಸ್ಥಾನದ ಜಾಗದ ಸ್ವಾಧೀನ ಇದ್ದವರನ್ನು ಎಬ್ಬಿಸಿದ ಕೋಪದಲ್ಲಿ ಅಶೋಕ್ ರೈ ಅವರ ಇದರಲ್ಲಿ ಪತ್ರಿಕಾಗೋಷ್ಠಿ ಮಾಡ್ತಾರಾ ಅಂತ ಹೇಳುವಂಥದ್ದು ನಾನು ಕಂಡೆ. ಅಲ್ಲಿ ಆ ಉದ್ದೇಶಕ್ಕೋಸ್ಕರ ಆಗಿರ್ಬೋದು, ಅವರಿಗೆ ಅನ್ಯಾಯ ಆಗಿದೆ ಅಂಥೇಳಿ. ಅವರಿಗೆ ಅನ್ಯಾಯ ಆಗುವಂಥದ್ದಲ್ಲ, ಅವರಿಗೆ ಅನ್ಯಾಯ ಆಗಲಿಲ್ಲ ಅಥವಾ ಯಾರಿಗೂ ಅನ್ಯಾಯ ಆಗಲಿಲ್ಲ. ಅದೆಷ್ಟೋ ವರ್ಷದಿಂದ ಅವರು ಕೂತಿದ್ದರು. ಅವರನ್ನು ಯಾರು ಕೇಳುವವರಿಲ್ಲ, ಯಾರು ಬಿಡಿಸುವವರು ಇರಲಿಲ್ಲ. ಆದರೆ ಮಹಾಲಿಂಗೇಶ್ವರ ದೇವರು ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರಿಗೆ ಆ ಶಕ್ತಿಯನ್ನು ಕೊಟ್ಟು ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟ ದೊಡ್ಡ ಜಾಗದ ಸ್ವಾಧೀನತೆಗಳಾಗಿ ಇವತ್ತು ಇಡೀ ಹಿಂದೂ ಸಮಾಜ ಅಥವಾ ಇಡೀ ಸಮಾಜ ಇದನ್ನು ಮೆಚ್ಚುವಂಥ, ಒಪ್ಪಿಕೊಳ್ಳುವಂಥ ಕೆಲಸ ಇವತ್ತು ಆಗಿದೆ. ಅದರ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇದೆ. ಬಾಕಿದ್ದವರು ಬಾಯಲ್ಲಿ ಮಾತಾಡಿದ್ದಾರೆ ಹೊರತು ಕೈಯಿಂದ ಯಾರು ಮಾಡಿದ್ದಿಲ್ಲ ಅಂತ ಹೇಳುವಂಥದ್ದು ನಮಗೆಲ್ಲ ಗೊತ್ತಿರುವಂಥ ಸತ್ಯ. ಹಾಗಿರುವಾಗ ಇವರು ಎಲ್ಲ ಕೆಲವರು ಸೇರಿಕೊಂಡು ಏನೋ ಒಂದು ಪತ್ರಿಕಾಗೋಷ್ಠಿ ಮಾಡ್ತಾರೆ. ಸೇಡಿಯಾಪುವಿನಲ್ಲಿ 40 ಎಕರೆ ಜಾಗದಲ್ಲೇ ಮೆಡಿಕಲ್ ಕಾಲೇಜು, ಆಸ್ಪತ್ರೆ ಮತ್ತು ಆಯುರ್ವೇದ ಆಸ್ಪತ್ರೆ ನಿರ್ಮಾಣವಾಗಲಿದೆ. ಇದರಲ್ಲಿ ಯಾವುದೇ ರೀತಿಯ ಗೊಂದಲಗಳಿಲ್ಲ ಎಂದು ಹೇಳಿದರು. ಈ ವೇಳೆ ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರಾದ ರವಿಪ್ರಸಾದ್ ಶೆಟ್ಟಿ, ಮೋನು ಬಪ್ಪಳಿಗೆ, ಲ್ಯಾನ್ಸಿ ಮಸ್ಕರೇನಸ್, ಸುಪ್ರೀತ್ ಕಣ್ಣರಾಯ ಮತ್ತು ಗಂಗಾಧರ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು.